ಜನತಾ ಕರ್ಫ್ಯೂಗೆ ಹಾಸನ ನಗರದಲ್ಲಿ ಸಂಪೂರ್ಣ ಬೆಂಬಲ ದೊರೆತಿದ್ದು ಹಾಸನ ನಗರ ಇಂದು ಸಂಪೂರ್ಣ ಸ್ತಬ್ಧವಾಗಿತ್ತು. ಸದಾ ವಾಹನಗಳಿಂದ ತುಂಬುರುತ್ತಿದ್ದ ರಸ್ತೆಗಳು ಇಂದು ಖಾಲಿಯಾಗಿ ಕಾಣುತ್ತಿದ್ದು ಗ್ರಾಹಕರಿಂದ ತುಂಬಿರುತ್ತಿದ್ದ ಹೋಟೆಲ್ಗಳು ಬಾಗಿಲು ಹಾಕಿದ್ದವು. ಇನ್ನು ಬಿಸಿಲ ಬೇಗೆ ಎನ್ನದೆ ಪೊಲೀಸರು ಫೀಲ್ಡ್ಗಿಳಿದು ಅನವಶ್ಯಕವಾಗಿ ಓಡಾಡುತ್ತಿದ್ದವರಿಗೆ ದಂಡದ ಬಿಸಿಯನ್ನು ತೋರಿಸುವ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದಾರೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ನ ಸದಸ್ಯರು ಕೊರೋನಾ ವಾರಿಯರ್ಸ್ಗೆ ಉಪಹಾರ ನೀಡುವ ಮೂಲಕ ಸಾಥ್ ನೀಡಿದ್ದಾರೆ.